ಕೋಡಿಜಾಲ್ ಜುಮ್ಮಾ ಮಸೀದಿಯ ಸನ್ನಿಧಿ ನಡೆಸುವಂಥ ಈ ಒಂದು ಸೌಹಾರ್ದತೆ ಇಫ್ತಾರ್ ಕೂಟದ ಸಂದರ್ಭದಲ್ಲಿ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತವರು ಹಿರಿಯ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಾಲ್ ಅಕ್ಕನವರೇ, ನಮ್ಮನ್ನು ಉದ್ದೇಶಿಸಿ ಈಗ ತಾನು ಮಾಡಿದಂಥ ನಮ್ಮ ಗೌರವಿತರು ಆಗಿರುವಂಥ ರವೀಂದ್ರ ಮಾಸ್ಟರ್ ಅವರೇ, ಅದೇ ರೀತಿ ನಮ್ಮ ವಸ್ತ್ರತ ಖತೀಬರಾಗಿರುವಂಥ ಓವೈಸ್ ಮದನಿರವರೇ, ಸವಾಸ್ ಫೈಜೀರವರೇ, ನಮ್ಮ ಜೊತೆ ಉಪಸ್ಥಿತವಂಥ ರಮೇಶ್ ಶೆಟ್ಟಿ ಬೋಲ್ಯಾರವರೇ, ಅದೇ ರೀತಿ ಸಂತೋಷ್ ಕುಮಾರ್ ನಮ್ಮ ಅಸೆಗೋಲಿರವರೇ, ಅದೇ ರೀತಿ ನಮ್ಮ ಅಚ್ಯುತ ಗಟ್ಟಿರವರೇ, ಸೌಕತ್ ಅಲಿರವರೇ, ಅದೇ ರೀತಿ ನಮ್ಮ ಸ್ಟ್ಯಾನಿರವರೇ, ಉಪಸ್ಥಿತವಂಥ ಅಸರಾಪಕ್ಕನವರೇ, ಹಿರಿಯರವರ ಮೊಹಮ್ಮದ್ ಹಾಜಿರವರೇ, ಅದೇ ರೀತಿ ಸಣ್ಣ ಮೊಹಮ್ಮದ್ ಹಾಜಿರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ರಾಜರಾಮಯ್ಯವರೇ, ಅಶೋಕ್ ಶೆಟ್ಟರವರೇ, ಮುರಳಿರವರೇ, ಪದ್ಮ ಗಟ್ಟಿರವರೇ, ಪುಷ್ಪ ಕನವರೇ, ಲೀಲಾವತಿರವರೇ, ದಿನೇಶ್ ರವರೇ, ಪ್ರಕಾಶ್ ಶೆಟ್ಟಿರವರೇ, ಜಾನ್ ಮೆಂಡೋನ್ಸ್ರವರೇ, ರವಿ ಡಿಸೋಜರವರೇ, ಅದೇ ರೀತಿ ನಮ್ಮ ಮುತ್ತಕ್ಕನವರೇ, ತಾಜ್ ಮತ್ತು ಇನ್ನಿತ ಎಲ್ಲ ನಮ್ಮ ಖಾದರ್ ಮತ್ತು ಎಲ್ಲ ನಮ್ಮ ಅದೇ ರೀತಿ ನಮ್ಮ ಸುರೇಂದ್ರ ರೈ ಅವರೇ, ಇನ್ನಿತ ಎಲ್ಲ ನಮ್ಮ ಹಿರೇಗಣ್ಯ ವ್ಯಕ್ತಿಗಳೇ, ಹಾಗೂ ಈ ಕನ್ಯೆ ತೋರಿಸ ನಮ್ಮ ರೆಹಮಾನ್ ಕೋಡಿಜಾಲ್ ಅವರೇ, ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಎಲ್ಲ ನಮ್ಮ ಪಂಚಾಯತ್ ಗ್ರಾಮ ಸದಸ್ಯರೇ ಮತ್ತು ಇವರು ಹಿರಿಯರೇ, ಅದು ಎಡ್ವರ್ಡ್ ಹಿರಿಯರು, ಅದು ಎಡ್ವರ್ಡ್ ಇರ್ತಾರೆ. ಆದ ಕಾರಣ ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಕೋಡಿಜಾಲ್ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಈ ಕಾರ್ಯಕ್ರಮ ಸಂಘಟಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ಎಲ್ಲರ ಪರವಾಗಿ ನಾನು ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ಇವತ್ತು ಪವಿತ್ರವಾದ ಆ ತಿಂಗಳಿನಲ್ಲಿ ಪವಿತ್ರವಾದ ಉಪವಾಸನೆಲ್ಲ ವ್ರತವನ್ನು ಆಚರಿಸಿಕೊಂಡು ನಾವು ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ಎಲ್ಲರ ಕೂಡ ಜೊತೆ ಸೇರಿಸಿಕೊಂಡು ಪರಸ್ಪರ ಸಂಸ್ಕೃತಿಯನ್ನು ಹಂಚಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕೈ ಜೋಡಿಸುವಂಥ ಕೆಲಸ ಆಗಬೇಕಾ, ಅದೆಲ್ಲವೂ ಕೂಡ ಬಹುಶಃ ಇವತ್ತು ಕೋಡಿಜಾಲ್ ಜುಮ್ಮಾ ಮಸೀದಿಯಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೋಡಿಜಾಲ್ ಜುಮ್ಮಾ ಮಸೀದಿಯಲ್ಲಿ ಈ ಕಾರ್ಯಕ್ರಮ ಅಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಎಲ್ಲ ಊರವರು ಒಟ್ಟಿಗೆ ಸೇರಿಸಿ ಒಗ್ಗಟ್ಟಿನಿಂದ ಈ ಊರವರು ಪರಸ್ಪರ ಜೊತೆಯಲ್ಲಿ ತಗೊಂಡು ಹೋಗುವಂಥ ಅವಕಾಶ ಕೂಡ ಇವತ್ತು ಆಗಿದ್ದು ಎಲ್ಲರಿಗೂ ಕೂಡ ಮಾದರಿ. ಬಹುಶಃ ಇಬ್ರಾಹಿಂ ಅಕ್ಕ ಇರಲಿ, ಕೋಡಿಜಾಲ್ ನಮ್ಮ ಡಾಕ್ಟರ್ ರವೀಂದ್ರ ಅವರಿರಲಿ, ನಮ್ಮ ರವೀಂದ್ರ ಮಾಸ್ಟರ್ ಇಂಥ ಎಲ್ಲ ಕಿರಿಯರು ಎಲ್ಲರನ್ನು ಕೂಡ ಅತ್ಯುತ್ತಮವಾಗಿ ಒಂದೇ ಸಮಾಧಾನ ಮತ್ತು ನ್ಯಾಯಯುತವಾಗಿ ಮುಂದೆ ತಗೊಂಡು ಹೋಗಿ ಅತ್ಯುತ್ತಮವಾದ ಪ್ರದೇಶ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ಬಹುಶಃ ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ಅದು ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ. ಎಲ್ಲ ಹಬ್ಬದ ಒಂದು ಸಂದೇಶವನ್ನು ನೋಡಿದರೆ ನಮಗೆ ಕಾಣಲಿಕ್ಕೆ ಸಿಕ್ಕುದೇನು, ಅದು ಪ್ರೀತಿಯಿಂದ ಇರಬೇಕು, ಸೌಹಾರ್ದದಿಂದ ಇರಬೇಕು, ಸಂತೋಷ ಮತ್ತು ಎಲ್ಲ ಜೊತೆ ಸೇರಿಸಿ ಆಚರಿಸುವಂಥ ಅವಕಾಶ ಆಗಬೇಕು. ಅಂಥ ಹಬ್ಬವೇ ಬಹುಶಃ ಇವತ್ತು ನಮ್ಮ ಪವಿತ್ರವಾದ ತಿಂಗಳ ನಂತರ ಬರುವಂಥ ಈದ್ ಉಲ್ ಫಿತರ್ ಹಬ್ಬವು ಕೂಡ ಅದೇ ರೀತಿ ಆಗ್ತದೆ. ಅದು ಅವತ್ತು ಸರ್ವರನ್ನು ಕೂಡ ಸೇರಿಸಿ ಎಲ್ಲರೂ ಕೂಡ ಸಂತೋಷದ ಸಂಭ್ರಮದ ಹಬ್ಬವನ್ನು ಆಚರಿಸುವಂಥ ಅವಕಾಶ ಇವತ್ತು ಆಗುವಂಥದ್ದು. ಆದ ಕಾರಣ ಮುಖ್ಯವಾಗಿ ನಾನು ಮಾತ್ರ ಸಂತೋಷ ಮತ್ತು ನೆಮ್ಮದಿರುವುದಲ್ಲ, ಪ್ರತಿಯೊಬ್ಬ ನಮ್ಮ ನೆರೆಕರೆಯವರು, ಸುತ್ತಮುತ್ತಲಿನವರು ಎಲ್ಲರೂ ಕೂಡ ಅತ್ಯಂತ ನೆಮ್ಮದಿಯಿಂದ, ಸಂತೋಷದಿಂದ, ಆತ್ಮವಿಶ್ವಾಸ ಜೊತೆಯಾಗಿರ್ತುವಂಥ ವಾತಾವರಣ ನಿರ್ಮಾಣ ಮಾಡಿಕೊಂಡು ಒಂದು ಸಮಾನತೆಯ ಮತ್ತೊಂದು ಪ್ರೀತಿಯ, ಸೋದರತೆಯ ಒಂದು ಭಾರತ ಕಟ್ಟುವಂಥ ಕನಸಿಗೆ ಬಹುಶಃ ತಾವೆಲ್ಲರೂ ಇವತ್ತು ಕೈ ಜೋಡಿಸ್ತಾ ಇವತ್ತು ಇದ್ದೇವೆ. ನಾನು ಎಲ್ಲರಿಗೂ ಕೂಡ ಮಾತು ಎಲ್ಲ ಒಂದು ಸಂದರ್ಭ ಹೇಳ್ತಾ ಇರ್ತೇನೆ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆಗಳು ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ಪ್ರಬಲವಾದ ಶಕ್ತಿ. ಆದ ಕಾರಣ ನಮ್ಮ ಪ್ರತಿಯೊಂದು ನಮ್ಮನ್ನು ನಾವು ಪ್ರತಿಯೊಬ್ಬರು ಅತ್ಯುತ್ತಮವಾಗಿ ಆಚರಿಸಿಕೊಂಡು ಇನ್ನಿತರ ಜೊತೆ ನಾವು ಸೇರಿಸಿಕೊಂಡು ಪರಸ್ಪರ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿತ್ವವನ್ನು ನಾವು ಇವತ್ತು ಮೈಗೂಡಿಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಅದನ್ನು ನಾವು ತೋರಿಸಿ ಇವತ್ತು ಕೊಡಬೇಕು. ಯಾವುದೇ ಧರ್ಮವೂ ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಎಂದಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ದೇಹದ ಗಾಯವನ್ನು ಗುಣಪಡಿಸುವಂತಹ ಮತ್ತು ಶಮನಪಡಿಸುವಂಥ ಔಷಧ ಮತ್ತು ಮುಲಾಮಾಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆ ಸಂದೇಶವೇ ನಮ್ಮ ಇವತ್ತು ಸಂದೇಶ ಇವತ್ತು ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಧರ್ಮ ನಾವು ಆಚರಿಸ್ತೇವೆ, ಸಂಸ್ಕೃತಿ ಅದು ಊರ ಸಂಸ್ಕೃತಿ. ನಾನು ಯಾವ ನನ್ನ ಮಿತ್ರರಿಗೆ ಹೇಳ್ತೇನೆ, ಧರ್ಮ ಮತ್ತು ಸಂಸ್ಕೃತಿನ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಕು, ಹಾಗೆಲ್ಲ ಸಮಸ್ಯೆಗಳು ಬರುವಂಥದ್ದು. ಇವತ್ತು ಧರ್ಮ ನಾವು ನಮ್ಮ ಧರ್ಮನ ಆಚರಿಸುವಂಥದ್ದು, ಸಂಸ್ಕೃತಿ ನಾವು ಜೊತೆಯಾಗಿ ಆ ಊರಲ್ಲಿ ಈ ಕೊಣಾಜೆಯ ಸಂಸ್ಕೃತಿಯೇ ಬೇರೆ, ನೀವು ಮಂಗಳೂರಿಗೆ ಹೋದರೆ ಅಲ್ಲಿಯ ಸಂಸ್ಕೃತಿಯೇ ಬೇರೆ. ಮಂಗಳೂರಲ್ಲಿ ಆ ಊರಿಗೆ, ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಹಿಂದಿಂದ ಬಂದಂಥ ಸಂಪ್ರದಾಯ ಹೋದೆ. ಇದಕ್ಕೆ ಈ ಒಂದು ಮುಖ್ಯವಾಹಿನಿಯಲ್ಲಿ ಎಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.
ಆದ ಕಾರಣ ಬಹುಶಃ ಒಂದು ಸೌಹಾರ್ದತೆಯ ಪ್ರೀತಿಯ ಸೋದರತೆಯ ಬಹುಶಃ ಒಂದು ಇವತ್ತು ಇಫ್ತಾರ್ ಕೂಟ ಆಗಿದೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಯಾವಾಗಲೂ ಕೂಡ ಕೃಷ್ಣಾಷ್ಟಮಿ ಅದು ಇರಲಿ, ನಮ್ಮ ಕೊಣಜೆಯಲ್ಲಿ ಅಸೇಗೋಲಿಯಲ್ಲಿರಲಿ, ಎಲ್ಲನೂ ಕೂಡ ಸೇರಿಸಿಕೊಂಡು ಪ್ರೀತಿಯ ಸೋದರತೆ ಕಾರ್ಯಕ್ರಮವಾಗಿ ಇವತ್ತು ಕೊಣಜೆ ನಡೆದಿದೆ. ಅದಕ್ಕಾಗಿ ಬಹುಶಃ ಸೌಹಾರ್ದತೆ ಮತ್ತು ಪ್ರೀತಿಗೆ ಸಾಮರಸ್ಯದ ಒಂದು ಗ್ರಾಮಕ್ಕೆ ಎಲ್ಲ ನಾವು ತೋರಿಸಿ ಒಂದು ಮಾದರಿಯಾಗಿ ತೆಗೊಳ್ಬಹುದಾದರೆ ಅದು ಬಹುಶಃ ಕೊಣಾಜೆ ಗ್ರಾಮ ಅಂತ ಬಲ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದರೆ, ಇಲ್ಲಿ ಎಲ್ಲ ಯುವಕರು ಇಲ್ಲೇ ಹಿರಿಯರ ಮತ್ತು ಗುರಿಯರ ಮತ್ತು ಉಲೇಮಗಳ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಹಿರಿಯರ ನೇತೃತ್ವ ಅಂತ ಇದೆ, ಒಬ್ಬರು ಹೇಳಿದರೆ ಅದನ್ನು ಕೇಳುವಂಥ ಒಂದು ಯುವಕರು ಇವತ್ತು ಇದ್ದಾರೆ. ಆ ಒಂದು ನೇತೃತ್ವ ಎಲ್ಲ ಗ್ರಾಮದಲ್ಲಿ ಬರುವಂಥ ಅವಕಾಶ ಇತ್ತು. ಆದರೆ ಇಂದಿನ ಏನೋ ಒಂದು ಪ್ರೀತಿಯ ಒಂದು ಸೌಹಾರ್ದ ಒಂದು ಸಮಾನತೆ ಸಮಾಜ ಇದೆಯಾ, ಅದು ಇನ್ನಷ್ಟು ಅತ್ಯುತ್ತಮ ಮುಂದೆ ತಗೊಳ್ಳೋ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಂಡು, ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ, ನಾನು ಸಾಮರಸ್ಯ ಅಂತ ಹೇಳಿ ನಾನು ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ ಅಂತ ಹೇಳಿದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಇಬ್ಬರು ಮನುಷ್ಯರಿದ್ದಾರ ಅಲ್ಲಿ ಎರಡೆರಡು ಅಭಿಪ್ರಾಯಗಳು ಬರುವುದು ಸ್ವಾಭಾವಿಕ. ಎಲ್ಲಿ ಬಹುಶಃ ತುಂಬ ಜನ ಇರ್ತಾರೆ, ಅಲ್ಲಿ ಭಿನ್ನಾಭಿಪ್ರಾಯ ಮುಂದಲ್ಲ ಒಂದು ಸಣ್ಣ ರೀತಿಯಲ್ಲಿ ಬಂದೇ ಬರ್ತದೆ, ಸ್ವಾಭಾವಿಕ ಇರಲೇಬೇಕಾಗ್ತದೆ. ಆದ ಕಾರಣ ಇದ್ದಂತೆಲ್ಲ ಭಿನ್ನಾಭಿಪ್ರಾಯ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸುವಂಥ ಮನೋಭಾವ ಪ್ರತಿಯೊಬ್ಬರಿಗೆ ಕೂಡ ಬೇಕು. ನಾನು ಹೇಳಿದ್ದೇ ಸರಿ ಅಂತಲ್ಲ, ಏನೇ ವಿಚಾರ ಇದ್ದು ಕೂಡ ಸ್ವೀಕರಿಸಬೇಕು, ಕೂತ್ಕೊಂಡು ಚರ್ಚೆ ಮಾಡಬೇಕು, ಒಬ್ಬೊಬ್ಬರನ್ನು ಅರ್ಥ ಮಾಡಿಕೊಳ್ಬೇಕು. ಕೊನೆಯದಾಗಿ ನಾವೆಲ್ಲ ಭಾರತೀಯರಂತೇಳಿ ಜೊತೆಗೆ ಮುಂದೆ ಹೋಗ್ತೇವಲ್ಲ, ಆ ಸಾಮರಸ್ಯ ಕಟ್ಟುವಂಥ ಕನಸನ್ನು ನಾವೆಲ್ಲ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ಬಹುಶಃ ನಮ್ಮೆಲ್ಲರ ಪ್ರಮುಖವಾದ ಒಂದು ಮುಖ್ಯ ಉದ್ದೇಶ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಮರಸ್ಯ ಸಮಾಜ ಕಟ್ಟಬೇಕಾದರೆ ಅದೊಂದು ಶಾಸಕರಿಂದ ಒಂದು ಸರ್ಕಾರದಿಂದ ಸಾಧ್ಯವಿಲ್ಲ. ಪ್ರತಿಯೊಂದು ಮನೆಯ ಪ್ರತಿಯೊಬ್ಬರು ಎದ್ದು ನಿಂತು ನಾವು ಉತ್ತಮ ಸಮಾಜದಲ್ಲಿ ಇರಬೇಕು, ಭವಿಷ್ಯದ ಜನಾಂಗಕ್ಕೆ ಅತ್ಯುತ್ತಮ ಸಮಾಜವನ್ನು ಕಟ್ಟಿ ಕೊಡಬೇಕೆಂಬ ಚಿಂತನೆಯನ್ನು ಮಾಡಿದಾಗ ಮಾತ್ರ ಇದು ಬರಲಿಕ್ಕೆ ಇವತ್ತು ಸಾಧ್ಯವಾಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಪ್ರತಿಯೊಂದು ಮನೆಯರನ್ನು ಕೂಡ ಕೈ ಜೋಡಿಸುವಂತಹ, ಜನಜಾಗೃತಿ ಕೊಡುವಂತಹ ಪ್ರೇರಣೆಯ ಕಾರ್ಯಕ್ರಮಗಳು ನಾವು ಆಗಿಂದಾಗೆ ಮಾಡಿಕೊಂಡು ಹೋಗುವಂಥ ಒಂದು ದೊಡ್ಡ ಮಟ್ಟದ ನೇತೃತ್ವವನ್ನು ಸರ್ವ ಸಮಾಜದವರು ಇವತ್ತು ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ದೀರ್ಘವಾಗಿ ನಾನು ಇವತ್ತು ಮಾತಾಡದೆ, ಮತ್ತೊಮ್ಮೆ ಇದರ ಜುಮಾ ಮಸೀದ್ ಅಧ್ಯಕ್ಷರಿಗೂ ಸದಸ್ಯರಿಗೂ, ಈ ಇಫ್ತಾರ್ ಕೂಡ ಏರ್ಪಡಿಸಿದ ಅಧ್ಯಕ್ಷ ಸದಸ್ಯರಿಗೂ, ನನ್ನ ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ಈ ಗುರು ಹಿರಿಯ ಸೋದರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಎಲ್ಲ ಸೋದರಿಗೆ ನಮಸ್ಕಾರಗಳು.